ज्येष्ठभाय धीमहि तन्नः सर्पः प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात् आसत्येन रजसा वर्तमानो निवेशेन मृतं मृत्युञ्च हिरण्येन सविता रथेन तेनो याति भुवना विपश्यन् वज्रनखाय विद्महे तीक्ष्णतकृष्णाय धीमहि तन्नो नारसिंहगुम्नः प्रचोदयात् प्रतिवर्षो यात्रा वर्धन सर्वप्रयुक्त क्षेत्र सिद्धि महागणपति लक्ष्मीनारायण धार्मिक समिति ಹಾಗೂ ಮಹಿಳಾ ಸಮಿತಿ ಹಾಗೂ ಊರ ಹಲವರು ಸಮಸ್ತ ಭಕ್ತರ ನೆರವಿನೊಂದಿಗೆ ಕ್ಷೇತ್ರದಲ್ಲಿ ಯಾತ್ರಾ ಮಹೋತ್ಸವ 5 ದಿವಸದ ಜಾತ್ರೆಯಲ್ಲಿ 3ನೇ ದಿವಸಕ್ಕೂ ಮೂರನೇ ದಿವಸದಲ್ಲಿ ಮಹಾಗಣಪತಿ ಪ್ರೀತ್ಯರ್ಥವಾಗಿ ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ನರಸಿಂಹನ ಪ್ರೀತ್ಯರ್ಥವಾಗಿ ನಾವು ವರ್ಷಂ ಪ್ರತಿ ಇನ್ನೊಂದು ಹೋಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ನರಸಿಂಹ ಮಹಾಯಜ್ಞ ಮಾಡಿದೆ ಅಂತ ಹೇಳಿ ನಾವೆಲ್ಲರೂ ಕುಟುಂಬ ಪಂಚಗಳ ಮುಖ್ಯ ಆಡಳಿತ ವರ್ಗದವರ ಉಪಸ್ಥಿತಿಯಲ್ಲಿ ಹಾಗೂ ಪೂಜಾ ವರ್ಗದವರು ಸಮಿತಿ ವರ್ಗದವರು ಹಾಗೂ ಭಕ್ತರ ಅಧೀನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕರ್ಮಾನುಷ್ಠಾನ ಮಾಡುವುದಕ್ಕೆ ನಾವೆಲ್ಲರೂ ಇದ್ದುಕೊಂಡು ಸೇರಿ ಮಾಡುವಂತಹ ಈ ಪುಣ್ಯ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ವಿರುದ್ಧಗಳು ಬರುವಂತಹ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವಾಗಿ ಸಾನ್ನಿಧ್ಯಕ್ಕೆ ತೊಂದರೆಗಳಾಗಿರ್ಬೋದು, ಚೈತನ್ಯಕ್ಕೆ ಗ್ರಾಸ ಉಂಟಾಗುವಂಥದ್ದಾಗಿರ್ಬೋದು ಅಥವಾ ಕಾರ್ಯಕ್ರಮದಲ್ಲಿ ವಿಘ್ನಗಳು ಬರುವಂಥದ್ದಾಗಿರ್ಬೋದು, ಕಾನೂನಾತ್ಮಕವಾಗಿ ಅಧಿಕೃತವಾಗಿ ಪ್ರಕೃತಿಮಯವಾಗಿ ಯಾವುದೇ ರೀತಿಯಾದ ಮಧ್ಯಾಹ್ನ ಕಾಲದಲ್ಲಿ ಭಕ್ತರಿಗೆ ಶಾಖಾದಿಗಳು ಯಾವುದೇ ರೀತಿಯಾದಂತಹ ತೊಂದರೆಗಳು ಬಾರದ ರೀತಿಯಲ್ಲಿ ಕ್ಷೇತ್ರಾಧ್ಯಕ್ಷನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಹಾಗೂ ಪರಿವಾರ ದೇವರಾಗಿರ್ತಕ್ಕಂಥ ವಿಘ್ನಕಾರಕಾದಿ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿ ಹಾಗೂ ವಿಶೇಷವಾಗಿ ನಾಗದೇವರು ಹಾಗೂ ರಕ್ತೇಶ್ವರಿ ದೇವರು ಹಾಗೂ ಭೂಮಿ ಈ ಸೀಮೆಗೆ ಸಂಬಂಧಪಟ್ಟಂತಹ ಪರಿವಾರ ದೇವರುಗಳ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಆಗುವಂತಹ ಯೋಗಭಾಗ್ಯವನ್ನು ಅನುಮೂಲಕವಾಗಿ ಆ ದೇವರ ಸಂಪೂರ್ಣ ಅನುಗ್ರಹವನ್ನು ಆಶೀರ್ವಾದವನ್ನು ಬರುವಂತಹ ಸಮಸ್ತ ಭಕ್ತರಿಗೂ ಕೂಡ ಅವರವರ ಪ್ರಾರ್ಥನೆ ವೇದಿಕೆಗಳನ್ನು ಈಡೇರಿಸಿಕೊಟ್ಟುಕೊಂಡು ಸೂರ್ಯಚಂದ್ರರು ಇರುವುದನ್ನು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಹೋಗುವಂಥ ವಿಜೃಂಭಣೆಯಾಗಿ ಮಾಡಿಕೊಂಡು ಹೋಗುವಂತಹ ಮಹಾ ಚೈತನ್ಯವನ್ನು ಆ ದೇವರು ಕರುಣಿಸಿಕೊಡುವುದು ಭಕ್ತರು ಪ್ರಾರ್ಥಿಸೋ ವೇದಾದೋ ಈಶ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕಟನೇನ ಸ್ವಯಃಶ್ವರಸ್ಯ ಮಹೇಶ್ವರಃ. देवीं वाचमजनीं तदेवाः विश्वरूपाः पशुवदन्ति सानो मन्त्रे समोद्गन्धुहाना भिन्नपाकस्थानुपयुक्तैतो भागदीने वयं प्रणयति ब्राह्मणः आरुषेयोद्धरेत् ब्राह्मणो वै सर्वादेवताः सर्वादिदेवैनं देवताभिरुद्धरति सर्वेभ्यो देवेभ्यो नमः.
तन्नो नारसिंहः प्रचोदयात् स्वाहा
ಒಂದು ಕರ್ಮಾನುಷ್ಠಾನವನ್ನು ಮಾಡಿದ ಮೇಲೆ ಆ ಕರ್ಮಾನುಷ್ಠಾನದ ಬಗ್ಗೆ ಅರಿವು ಬೇಕು ಅಂತಿರುವಂಥದ್ದು ನಮ್ಮ ಗುರು ಪರಂಪರೆಯ ಮಾತು. ಕಾರಣ ಏನು ಹೇಳಿದ್ರೆ ಶ್ರದ್ಧಾವೈಚಿತ್ರ್ಯ ಫಲವೈಚಿತ್ರ್ಯ. ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಆಸ್ತಿ ಉಂಟು, ವಿದ್ಯೆ ಉಂಟು, ಅಂತಸ್ತುಂಟು, ಎಲ್ಲವೂ ಉಂಟು. ಆದರೆ ನಮ್ಮಲ್ಲಿ ಇರದೇ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಭಕ್ತಿ. ಹೇಳಿದ್ರೆ ನಿಮಗೆ ನಾನು ಭಕ್ತಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದಲ್ಲ, ಅದೇ ನಿಮ್ಮನ್ನು ಮಾತ್ರ ಹೇಳುವಂಥದ್ದು. ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಕಾರಣ ಏನು ಹೇಳಿದ್ರೆ, ಉದಾಹರಣೆಗೆ ಹೇಳಬೇಕು ಅಂತ ಆದರೆ, ಒಂದು ದೇವಸ್ಥಾನಕ್ಕೆ ಬರುವಾಗ ಬಂದ ಮೇಲೆ ಯಾವ ರೀತಿಯಲ್ಲಿ ಇರಬೇಕು, ಅಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಅಲ್ಲಿ ಹೇಗಿರಬೇಕು, ಅಲ್ಲಿಗೆ ಎಂಥದ್ದು ತರಬೇಕು ಅನ್ನುವಂತಹ ವಿಷಯವೇ ನಮಗೆ ಇವತ್ತು ಗೊತ್ತಿಲ್ಲ. ಇವತ್ತು ದೊಡ್ಡದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಹೇಳ್ತೇವೆ. ಅದೇ ಒಂದು ಹಿಂದೂಯೇತರರಿಗೆ ಅವರವರ ಕ್ಷೇತ್ರಕ್ಕೆ ಹೋಗುವಾಗ ಅವರಿಗೆ ಏನು ಕರ್ಕೊಂಡು ಹೋಗಬೇಕು, ಅಲ್ಲಿ ಹೇಗಿರಬೇಕು ಅಂತ ಹೇಳುವಂಥದ್ದು ಸರಿಯಾಗಿ ಗೊತ್ತಿಲ್ಲ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಚಪ್ಪಲಿ ಹಾಕೊಂಡು ಮನೆಯಿಂದ ಬರ್ತೇವೆ. ಬಂದಾಗ ಚಪ್ಪಲಿ ದೇವಸ್ಥಾನದಲ್ಲಿ ಬಡದಿಡಬೇಕು. ಇಲ್ಲಿ ಚಪ್ಪಲಿಯನ್ನು ಹಾಕಿಕೊಳ್ಳಬಾರದು, ಹಾಕಿಕೊಂಡು ಬರಬೇಡಿ. ಇಲ್ಲಿವರೆಗೆ ಮಾತ್ರ ಚಪ್ಪಲಿಯನ್ನ ವಧುವರರು ಕೂತ್ಕೊಂಡಿರುವಂತಹ, ವಧುವರರು ಅಂತ ಹೇಳಿದ್ರೆ ಮದುವೆಯಾದಂತಹ ದಂಪತಿಗಳು, ಅವರ ಹತ್ತಿರಕ್ಕೆವರೆಗೆ ನಾವು ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಚಪ್ಪಲಿಯನ್ನು ಹಾಕೊಂಡು ಹೋಗ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಜನ ಹಿಂದೂಗಳು, ಹಿಂದೂ ಪರಂಪರೆ ಅಂತ ಹೇಳಿದ್ರೆ ನಮ್ಮ ಬುಡಗಟ್ಟು ಬೇಸ್ ಪಾಯಿಂಟ್, ಅದು ಅತ್ಯಂತವಾಗಿ ಚೊಕ್ಕದಾಗಿ ಅದು ಹೀಗೆ ಇರಬೇಕು ಅಂತ ನಮ್ಮ ಋಷಿಮುನಿಗಳು ತಳಹದಿಯನ್ನು ಗಟ್ಟಿಯನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿನ ಕಾಲದಲ್ಲಿ ನಮಗೆ ಆ ತಳಹದಿಯನ್ನೇ ಬಿಟ್ಟು ದೊಡ್ಡ ಬಂಗಲೆಯನ್ನು ನಾವು ಕಟ್ಟಿಸ್ತಾ ಇದ್ದೇವೆ. ತಳಹದಿ ಸರಿ ಇಲ್ಲದೆ ಹೋದ್ರೆ ಎಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿದ್ರು ಅದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಿಲ್ಲಾದ್ರೆ, ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಮತ್ತೆ ಮತ್ತೆ ಹೇಳಬೇಕಾಗ್ತದೆ. ನಾವು ಅಂತಿರಲ್ಲ, ಯಾರೋ ಒಬ್ರು ಸುಮ್ಮನೆ ಇರಿ, ಇಲ್ಲಿ ಮಾತಾಡಬೇಡಿ, ಹಾಗೆ ಬನ್ನಿ, ಹೀಗೆ ಬನ್ನಿ ಅಂತ ಹೇಳುವಂತಹ ಪರಿಸ್ಥಿತಿ ನಮ್ಮ ಪರಂಪರೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಷ್ಟು ಹೀನಾಯವಾದಂತಹ ವಿಷಯ ಇನ್ನೊಂದಲ್ಲ. ನಿಮಗೆ ಅಂತ ನಾನು ಬೈತಾ ಇರುವಂಥದ್ದಲ್ಲ, ಅಥವಾ ಇಲ್ಲಿ ಅಂತ ಹೇಳುವುದಲ್ಲ. ಹೆಚ್ಚಿನ ಕಡೆಯಲ್ಲೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಅದು ನಡೀತಾ ಉಂಟು. ನಮ್ಮ ಪರಂಪರೆಯಲ್ಲಿ ಹಾಗಿರುವಂಥದ್ದು ಆಗಬಾರದು. ಕಾರಣ ಏನು ಅಂತ ಹೇಳಿದ್ರೆ, ಮೊದಲಿಗೆ ಹುಟ್ಟಿದಂತಹ ಪರಂಪರೆ ಹಿಂದೂ ಪರಂಪರೆ. ಅಂತಹ ಪರಂಪರೆಯಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಪ್ರತಿಯೊಂದು ಮನೆಗೂ ಕೂಡ ಬುದ್ಧಿ ಹೇಳುವಂತಹ ಶಕ್ತಿ ಇರುವಂಥದ್ದು ನಮ್ಮ ಪರಂಪರೆಗೆ. ಅಂತಹ ಪರಂಪರೆಯಲ್ಲಿ ಹುಟ್ಟಿದ ಮೇಲೆ ಆ ಪರಂಪರೆಗೆ ಇನ್ನೊಂದು ಪರಂಪರೆ ಬುದ್ಧಿ ಹೇಳಿಕೊಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಬರಬಾರದು ಅಂತ ಪ್ರಧಾನವಾಗಿ ಕೇಳಿಕೊಡ್ತೇನೆ. ಇಲ್ಲಿ ನಿಮಗೆ ಅನ್ನಿಸ್ಬೋದು, ಈ ಪೂಜೆಯಲ್ಲಿ ಈ ಭಟ್ರು ಇದನ್ಯಾತಕಪ್ಪ ಹೇಳ್ತಾ ಇದ್ದಾರೆ ಅಂತ. ನಮಗೆ ಮೊದಲು ಬೇಸೆ ನಮಗೆ ಗೊತ್ತಿಲ್ಲ, ಆದ ಕಾರಣ ಅದು ಮೊದಲು ಗೊತ್ತಾದ್ರೆ ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಈ ತಳಹದಿ ಸರಿ ಇಲ್ಲದೆ ಹೋದ್ರೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಪ್ರಯೋಜನ ಇಲ್ಲ. ಒಂದು ಉದಾಹರಣೆ ಉಂಟು, ಅನ್ಯಕ್ಷೇತ್ರೇ ಕೃತೆ ಪಾಪೆ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತೆ ಪಾಪೆ ವಜ್ರಲೇಪೋ ಭವಿಷ್ಯತಿ ಅಂತ. ಅನ್ಯಕ್ಷೇತ್ರದಲ್ಲಿ ಮಾಡಿದಂತಹ, ಬೇರೆಲ್ಲಿಯೋ ಒಂದು ಕಡೆಯಲ್ಲಿ ಮಾಡಿದಂತಹ ತಪ್ಪನ್ನು ಪುಣ್ಯಕ್ಷೇತ್ರದಲ್ಲಿ ಬಂದು ಕಳ್ಕೊಳ್ಬಹುದಂತೆ. ಅದೇ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ತಪ್ಪು ದೇವರಿಗೆ ವಜ್ರದ ಲೇಪ ಹಾಕಿದ್ರು ಕೂಡ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳಿಕೊಳ್ಳುವಂಥದ್ದು. ದೇವಸ್ಥಾನಕ್ಕೆ ಬಂದ ಮೇಲೆ ಅದೇ ನಾವೊಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಸರತಿ ನಿಲ್ಲಿಕ್ಕೆ ಯಾರು ಹೇಳಬೇಕು ಅಂತೇಳಿಲ್ಲ, ತನ್ನಷ್ಟಕ್ಕೆ ಆ ಲೈನಲ್ಲಿ ನಾವು ಹೋಗ್ತೇವೆ. ಅದು ಹೇಗೆ? ಅದೇ ಒಂದು ಸಣ್ಣ ಒಂದು ದೇವಸ್ಥಾನಕ್ಕೆ ಇಲ್ಲಿಗೆ ಬಂದಾಗುವಾಗ ತೀರ್ಥ ತಗೊಳ್ಳಿಕ್ಕೆ ನಮಗೆ ಬಹಳ ಗಡಿಬಿಡಿ ಆಗುವಂಥದ್ದು. ಎಷ್ಟೊತ್ತಾಗ್ತದೆ? ಒಂದು ಆದರೆ ಒಂದು ಅರ್ಧ ಗಂಟೆ ಸಿಗ್ಲಿಕ್ಕೆ ಲೇಟ್ ಆಗ್ಬೋದು. ಅಷ್ಟು ನಮಗೆ ಕಾಯುವಂತ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಯಾವುದೇ ಕೆಲಸ ಇಲ್ಲ, ನಾವು ಮನೆಯಲ್ಲಿ ಹೋಗಿಯೋ ಅಥವಾ ಒಂದು ಗೂಡಂಗಡಿಯಲ್ಲಿ ಹೋಗಿ ಸುಮ್ಮನೆ ಮಾತಾಡಿಕೊಂಡು ಕೂತ್ಕೊಳ್ಳೋದು. ಆ ಒಂದು ಮಾತಾಡುವಂತಹ ವಿಷಯವನ್ನು, ದೇವರ ಬಗೆಗಿನ ಚಿಂತನೆಯನ್ನು ದೇವಸ್ಥಾನದಲ್ಲೇ ಮಾಡ್ಬೋದಲ್ಲ. ತೀರ್ಥವನ್ನು ತೆಗೆದುಕೊಳ್ಳುವಾಗ ನೀವೇ ನಿಮ್ಮ ಮನಸ್ಸಿನನ್ನು ಒಂದ್ಸಲ ಕೇಳಿಕೊಳ್ಳಿ. ಇಷ್ಟರವರೆಗೆ ಯಾರಾದರೂ, ನಾನಾಗ ಮುಟ್ಲಿಕ್ಕೆ ಹೇಳಿದೆ
ನೋಡಿ ಈಗಲೂ ಹೇಳ್ತಾ ಇದ್ದೇನೆ, ಯಾರಿಗೆ ಹೇಳ್ತಾ ಇರೋದು ದೇವರಿಗೆ ಗೊತ್ತು. ಆ ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ನನಗೂ ಗೊತ್ತುಂಟು ಊಟದ ಹೊತ್ತು ಈ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ನನಗೂ ಗೊತ್ತುಂಟು. ಆದರೂ ಕೂಡ ಯಾತಕ್ಕೆ ಹೇಳ್ತೇನೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗಬೇಕು. ನಾನು ಮುಟ್ಲಿಕ್ಕೆ ಹೇಳುವಾಗ ಅದೊಂದು ಯಜ್ಞದ್ರವ್ಯವನ್ನು ಸಮರ್ಪಣೆಯನ್ನು ಮಾಡುವಾಗ ಅಲ್ಲಿ ಪೂರ್ಣವಾಗಿ ಪರಮಾತ್ಮನ ನೆನೆಸುವಿಕೆ ಮಾತ್ರ ಇರಬೇಕು. ಕಾರಣ ಏನು ಹೇಳಿದ್ರೆ, ಯಾವುದೋ ಒಂದು ಹರಟೆಯನ್ನು ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿದರೆ ದೇವರು ಏನು ಸ್ವೀಕಾರ ಮಾಡುವುದಿಲ್ಲ. ಅವನಿಗೇನು ಕೆಲಸ ಇಲ್ಲದೆ ಬಂದು ನಾವು ಆವಾಹನೆ ಮಾಡಿ ಕೂತುಕೊಳಿಸೋದಲ್ಲ, ಅವನಿಗೆ ತುಂಬಾ ಕೆಲಸ ಉಂಟು. ಆದ್ರೂ ನಮ್ಮ ಕರೆಗೆ ಆ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿದ್ರೆ ಆ ಬಂದಂತಹ ಪರಮಾತ್ಮನಿಗೆ ನಾವೆಷ್ಟು ಕೊಡಬೇಕು, ನಾವು ಏನು ಕೊಡಬೇಕು, ನಮ್ಮಿಂದ ಏನು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಪರಿಜ್ಞಾನ ಇಲ್ಲದೆ ಹೋಯಿತು ಅಂತ ಹೇಳಿ ಆದ್ರೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಸಿಟ್ಟು ಬಂದು ಹೇಳ್ತಾ ಇರುವಂತಲ್ಲ, ಬೇಜಾರಾಗಿ ಹೇಳ್ತಾ ಇರುವಂತ. ಇಲ್ಲಿ ಅಷ್ಟು ಜನ ಹೇಳಿದ್ರು ಸ್ವಯಂ ಸೇವಕರು, ಈ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬನ್ನಿ. ಒಬ್ರು ಈ ಕಡೆಯಿಂದ ಬಂದ್ರು, ಒಬ್ರು ಈ ಕಡೆಯಿಂದ ಬಂದ್ರು. ಅಂತಿಮಾದಪಹ, ಬೇರಿನಿಂದ ಆಹಾರವನ್ನು ತೆಗೆದುಕೊಂಡು ದೊಡ್ಡದಾದಂತಹ ವೃಕ್ಷ ಕೆಲವು ಕಾಲ ಕಲಿಯುವಾಗ ತನ್ನಷ್ಟಕ್ಕೆ ತಾನು ಸತ್ತು ಧರೆಗೆ ಉರುಳಿ ಬೀಳ್ತದಂತೆ. ಜಲಂಜಲ ಸ್ಥಾನ ಕದಂಚ ತಿಷ್ಠತಿ, ದೊಡ್ಡ ಸರೋವರದಲ್ಲಿದ್ದಂತಹ ನೀರು ತನ್ನಷ್ಟಕ್ಕೆ ತಾನು ಕೆಲವು ವರ್ಷಗಳು ಕಲಿಯುವಾಗ ಬತ್ತಿ ಹೋಗ್ತದಂತೆ. ಹುತಂಚ ದತ್ತಂಚ ತಥ ಏವ ತಿಷ್ಠತಿ, ದೇವರಿಗೆ ಕೊಟ್ಟದ್ದು, ದೇಹಿ ಅಂತ ಹೇಳಿದವರಿಗೆ ಕೊಟ್ಟದ್ದು ಇದು ಯಾವತ್ತೂ ಕೂಡ ಇಲ್ಲಿಂದ ಹೋಗುವುದಿಲ್ಲ, ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಾವು ಹೋದರೂ ಕೂಡ ಅದು ನಮ್ಮೊಂದಿಗೆ ಬರ್ತದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ, ಈ 5 ಯಜ್ಞವನ್ನು ಮಾಡಲಿಕ್ಕೆ ಪ್ರತಿನಿತ್ಯ ಒಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರ್ಷದಲ್ಲಿ ಯಾವಾಗ 1 ಸಲ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಲಿ, ಆ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಿ, ಅಲ್ಲಿ ತನ್ನನ್ನು ತಾನು ಕಾಯ ವಾಚ ಮನಸವಾಗಿ ಸಮರ್ಪಣೆಯನ್ನು ಮಾಡಿಕೊಳ್ಳಿ. ಅಲ್ಲಿ ಒಂದು ಚಿತ್ತಸ್ಯ ಶುದ್ಧಯೇ ಕರ್ಮಣದ ವಸ್ತು ಲಬ್ಧಯೇ. ಈ ಹೋಮ ಮಾಡಿದ್ರೆ ಏನು ಸಿಗುವುದಿಲ್ಲ. ಎಲ್ಲರೂ ಸೇರಿಕೊಂಡು, ನಾವೆಲ್ಲರೂ ಸೇರಿಕೊಂಡು ಎಲ್ಲ ದ್ರವ್ಯವನ್ನು ತಂದು ಹಾಕಿದ್ವಿ. ಇದರಿಂದವಾಗಿ ನಮಗೇನಾದ್ರು ಸಿಗ್ತದ? ಏನೋ ಒಂದು ಹೋಗುವಾಗ ದಾರಿಯಲ್ಲಿ ಹೋಗುವ ಚಿನ್ನ ಸಿಗ್ತದ, ಐಶ್ವರ್ಯ ಸಿಗ್ತದ, ಭೂಮಿ ಸಿಗ್ತದ? ಏನೂ ಸಿಗುವುದಿಲ್ಲ. ಸಿಕ್ಕುವಂಥದ್ದೇನು? ಚಿತ್ತಸ್ಯ ಶುದ್ಧಯೇ ಕರ್ಮ. ದೇವಸ್ಥಾನಕ್ಕೆ ಬಂದಾಗುವಾಗ ನಮ್ಮ ಮನಸ್ಸೇನಾಗಬೇಕು? ಎಷ್ಟೇ ದುಃಖಗಳಿರಲಿ, ಎಷ್ಟೇ ನೋವುಗಳಿರಲಿ, ಏನೇ ಒಂದು ಕಾಯಿಲೆಗಳಿರಲಿ, ದೇವಸ್ಥಾನಕ್ಕೆ ಬಂದ ಕೂಡಲೇ ಅದೆಲ್ಲವೂ ಕೂಡ ಹೋಗಬೇಕಂತ. ಚಿತ್ತಸ್ಯ ಶುದ್ಧಯೇ ಕರ್ಮ. ಚಿತ್ತ ಹೇಳಿದ್ರೆ ಮನಸ್ಸು ಶುದ್ಧವಾಗದೆ ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ? ತಿರುಪತಿಗೆ ಹೋಗ್ತೇವೆ, ಅಲ್ಲಿ ಹೋಗಿ ಕಾಣಿಕೆ ಹಾಕ್ತೇವೆ, ಅಲ್ಲಿ 1 ನಿಮಿಷ ಕೂಡ ದೇವರನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ. ಹೊರಗಡೆ ಬರುವಾಗ ನಾವು ಏನ್ ಹೇಳಿಕೊಂಡು ಬರ್ತೇವೆ? ನಾನು ಇಷ್ಟು ಅಲ್ಲಿಂದ ಬಂದೆ, ಅಲ್ಲಿ ದೇವರು ನೋಡ್ಲಿಕ್ಕೆ ಸಿಗಲಿಲ್ಲ. ಚಿತ್ತ ಶುದ್ಧಿ ಆಯ್ತಾ? ಹೋಗಬಾರ್ದು ಅಂತೇಳಲ್ಲ, ಹೋಗಬೇಕು, ಅಲ್ಲಿಗೂ ಹೋಗಬೇಕು. ಹೋಗುವಾಗ ಆ ಹೋದ ಕ್ಷೇತ್ರದಲ್ಲಿ ನಮ್ಮ ಮನಸ್ಸು ಶುದ್ಧವಾಗಬೇಕು. ಅದಾಗಬೇಕು ಅಂತಿದ್ರೆ ಮೊದಲಿಗೆ ನಮಗೆ ಬೇಕಾಗುವಂಥದ್ದು ಶಿಸ್ತು ಮತ್ತೆ ಭಕ್ತಿ. ಅದರಿಂದ ಮೇಲೆ ದೇವರಲ್ಲಿ ನಾವು ಪೂಜೆಯನ್ನು ಮಾಡಿದರೆ ಮಾತ್ರವೇ ಆ ಪೂಜೆಗೆ ಫಲ ಸರಿಯಾಗಿ ಪ್ರಾಪ್ತಿಯಾಗ್ತದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಕ್ಕಾದರೂ ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಅಂತಿರುವಂಥದ್ದು ಇನ್ನೂ ಹೆಚ್ಚೆಚ್ಚಾಗಿ ಇವತ್ತು ನಾವು ಮಾಡಿಕೊಂಡಂತಹ ಗಣಪತಿ ಹೋಮ, ಹಾಗೆ ನರಸಿಂಹ, ಲಕ್ಷ್ಮೀ ನರಸಿಂಹ, ಲಕ್ಷ್ಮಿಯ ಒಡಗೂಡಿ ಇರುವಂತಹ ಆ ನರಸಿಂಹನ ಯಾಗವನ್ನು, ಪೂರ್ಣಾಹುತಿಯನ್ನು, ಮಹಾಮಂಗಳಾರತಿಯನ್ನು ಸಂಪನ್ನ ಮಾಡಿದ್ದೇವೆ. ಆ ಮಾಡಿದಂತಹ ಗಣಪತಿ ಹೋಮದಲ್ಲಿ ಆಗಿರ್ಬೋದು, ನೃಸಿಂಹ ಯಾಗದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ದ್ರವ್ಯ ಲೋಪವೋ, ಮಂತ್ರಲೋಪವೋ, ತಂತ್ರಲೋಪವೋ, ಕ್ರಿಯಾಂತ ವೈಕಲ್ಯ ಲೋಪಗಳು, ಯಾವುದೇ ಒಂದು ಲೋಪಗಳು ಬಂದಿದ್ದರೂ ಕೂಡ ಅದನ್ನೆಲ್ಲವನ್ನು ನಿವಾರಣೆಯನ್ನು ಮಾಡಿಕೊಂಡು ಮನುಷ್ಯನ ಜೀವನ ನಮಗೆ ಪ್ರಾಪ್ತಿಯಾಗಿದೆ. ಅಂತಹ ಒಂದು ಜೀವನದಲ್ಲಿ ಈ ಒಂದು ಒಳ್ಳೆಯ ಸತ್ಕಾರ್ಯವನ್ನು ನೋಡುವಂತಹ, ಕಣ್ಣು ತುಂಬಿಕೊಳ್ಳುವಂತಹ ಸಂದರ್ಭ ನಮಗೆ ಒದಗಿ ಬಂದಿದೆ. ಆ ಫಲ ನಿಮ್ಮೆಲ್ಲರಿಗೂ ಕೂಡ, ಇಡೀ ದೇಶಕ್ಕೆ, ಗ್ರಾಮಕ್ಕೆ, ಮನೆಗೆ, ಮನಕ್ಕೂ ಕೂಡ ಈ ಫಲ ಪ್ರಾಪ್ತಿಯಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಆ ಕೃಷ್ಣ ಪರಮಾತ್ಮ ಇದ್ದಲ್ಲಿ ಎಷ್ಟು ಸುಂದರವಾದಂತಹ ಜೀವನವನ್ನು ನಡೆಸಿದ್ದಾರೋ ಅಂತಹ ಸುಂದರವಾದಂತಹ ಜೀವನ ನಿಮ್ಮ ಪ್ರತಿಯೊಂದು ಮನೆಯಲ್ಲಿಯೂ ಹಾಗೆ ಇಡೀ ದೇಶದಲ್ಲಿಯೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಆ ನನ್ನೆರಡು ಮಾತುಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಂಡು, ಯಾರಿಗಾದರೂ ನನ್ನ ಮಾತಿನಲ್ಲಿ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದಕ್ಕೆ ಉತ್ತರೋತ್ತರವಾದಂತಹ ಅಭಿವೃದ್ಧಿ ನಿಮ್ಮ ಕುಟುಂಬ ಸಂಸಾರದಲ್ಲಿ, ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರ ಅಂತಿರುವಂಥದ್ದು ದಿನದಿಂದ ದಿನಕ್ಕೆ ಪ್ರಸಿದ್ಧಿಯನ್ನು ಕಂಡುಕೊಂಡು ಕ್ಷೇತ್ರ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು, ಇಡೀ ಜಗತ್ತಿಗೆ ಸುಭಿಕ್ಷೆಯನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ಆ ಪರಮಾತ್ಮ ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಅಗ್ನಿಮಧ್ಯದಲ್ಲಿರುವಂತಹ ಮಹಾವಿಷ್ಣುವಿನನ್ನು
ಹಾಗೆ ಸಪರಿವಾರನಾಗಿರುವಂತಹ ಲಕ್ಷ್ಮೀ ನರಸಿಂಹದೇವರಲ್ಲಿ ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ.
ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ವಾರ್ಷಿಕ ವರ್ಧಂತ್ಯುತ್ಸವದ ಲೆಕ್ಕದಲ್ಲಿ 3ನೇ ದಿವಸಕ್ಕೆ ಮಹಾಗಣಪತಿ ಧಾರ್ಮಿಕ ಸಮಿತಿಯ ವತಿಯಿಂದ ನಮ್ಮ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ಒಂದು ನಿಟ್ಟಿನಲ್ಲಿ ಮಹಾಗಣಪತಿ ಮಹಾಲಕ್ಷ್ಮಿ ನರಸಿಂಹನ ಸಮಸ್ತರಿಗೂ ಕೂಡ ದೇವರ ಸಂಪೂರ್ಣ ಅನುಗ್ರಹ ಭಾಗ್ಯ ಸಿಗಬೇಕು ಹಾಗೂ ಆಡಳಿತ ವರ್ಗದ ಐಕ್ಯಮತ್ಯದಲ್ಲಿ ಆದಷ್ಟು ಬೇಗ ಚಂದ್ರಾನುಕೂಲ ಗುರು ಅನುಕೂಲ ನಿಮಗೆ ನೀವು ಮಾಡಿಸುವುದು ಹಾಗೂ ಸೀಮೆಗೆ ಹಾಗೂ ಆ ದೇವರಿಗೆ ಬರುವಂಥ ಅನುಗ್ರಹ ಭಾಗ್ಯವನ್ನು ಆ ದೇವರು ಕಲಿಸಿಕೊಡಬೇಕು ಅಂತ ಭಕ್ತಿಗಳು ಇವತ್ತು ಧರ್ಮಾರ್ಪಣೆ ದೇವಾಲಯದ ಯುವಕರದ್ದು ಸಂಪೂರ್ಣ ಸಹಕಾರ ಸಿಗುತ್ತದೆ. ಮುಂದೆಯೂ ಈ ರೀತಿಯಾಗಿ ಮಾಡಿಕೊಂಡು ಹೋಗುವಂಥ ಮಹಾ ಚೈತನ್ಯವನ್ನು ಸೇವಾ ಸಮಿತಿಯ ಸದಸ್ಯರಿಗೆ ಅನುಗ್ರಹ ಮಾಡಿಕೊಡಬೇಕು ಹಾಗೂ ಸೇವೆ ಮಾಡಬೇಕು ಸಂಪೂರ್ಣ ಫಲವನ್ನು ಒದಗಿಸಿಕೊಡಬೇಕು. ನಮ್ಮ ಸಮಿತಿ ಎರಡಕಾಯಿ ಮಹಾಗಣಪತಿ ನರಸಿಂಹ ಮಹಾಯಜ್ಞವನ್ನು ಯಥಾವತ್ತಾಗಿ ಕ್ಷೇತ್ರಕ್ಕೆ ಸರ್